ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ನಮ್ಮ ಕರಾವಳಿ ಭಾಗಕ್ಕೆ ನಾಳಿನ ದಿನ, ಅದರಲ್ಲೂ ಕೂಡ ಕೃಷ್ಣನೂರಿಗೆ, ಉಡುಪಿಗೆ ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸಲಿಕ್ಕಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ಶ್ರೀಕೃಷ್ಣ ದೇವರ ದರ್ಶನವನ್ನು ಪಡೆದುಕೊಳ್ಳಲಿಕ್ಕಿದ್ದಾರೆ. ಜೊತೆಗೆ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗವಹಿಸಲಿದ್ದಾರೆ. ಜೊತೆಗೆ ರೋಡ್ ಶೋ ಕೂಡ ನಡೀಲಿಕ್ಕಿದೆ. ಸೊ ಹಾಗಿದ್ದಾಗ ಬಹಳಷ್ಟು ಒಂದು ತಿಂಗಳಿಂದ ಈ ಒಂದು ವಿಚಾರ ಹರಿದಾಡ್ತಾ ಇತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಕರಾವಳಿ ಭಾಗಕ್ಕೆ ಅಂದರೆ ಉಡುಪಿಗೆ ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ಕಡೆಗಳಲ್ಲಿ ಇದು ಕನ್ಫರ್ಮ್ ಅಲ್ವಾ ಅನ್ನುವಂಥ ವಿಚಾರಗಳಲ್ಲಿ ಅಧಿಕೃತವಾಗಿ ಕನ್ಫರ್ಮ್ ಆಗಿ ನಾಳಿನ ದಿನ ಪಕ್ಕ ನರೇಂದ್ರ ಮೋದಿ ಅವರು ಕೃಷ್ಣನಗರಿಗೆ, ಉಡುಪಿಗೆ ಆಗಮಿಸ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಕೊನೆಯ ಕ್ಷಣದ ಸಿದ್ಧತೆಗಳು, ಭದ್ರತೆಗಳು, ತಯಾರಿಗಳು ಎಲ್ಲವೂ ಕೂಡ ಉಡುಪಿಯಲ್ಲಿ ಕೃಷ್ಣನೂರಿನಲ್ಲಿ ನಡೀತಾ ಇದೆ. ಜೊತೆಗೆ ಇದೆಲ್ಲವೂ ಕೂಡ ಇದ್ದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಸಂದರ್ಭ ಉಡುಪಿಗೆ ಬರ್ತಾರೆ ಅಂತ ಬಂದಾಗ ಬಹಳಷ್ಟು ಉಡುಪಿಯ ಸಂಪೂರ್ಣವಾಗಿರುವಂತಹ ಚಿತ್ರಣವೇ ಬದಲಾಗಿದೆ. ಬಹಳಷ್ಟು ಜನರು ಹೇಳುವಂಥದ್ದಿದೆ, ಉಡುಪಿಯನ್ನ ನಾವು ಬೇರೆ ರೀತಿಯಲ್ಲಿ ಈಗ ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಯಾಕಂದ್ರೆ ಆ ರೀತಿ ಉಡುಪಿಯನ್ನ ಶೃಂಗಾರವನ್ನ ಮಾಡಲಾಗಿದೆ, ಉಡುಪಿಗೆ ಸಿಂಗಾರವನ್ನ ಮಾಡಲಾಗಿದೆ. ಬಹಳಷ್ಟು ಕಡೆಗಳಲ್ಲಿ, ಎಲ್ಲ ಕಡೆಗಳಲ್ಲಿ ಬಹುಶಃ ಕೇಸರಿ ಧ್ವಜಗಳು, ಕೇಸರಿ ಬಣ್ಣ ಹಾರಾಡ್ತಾ ಇದೆ. ಇವೆಲ್ಲದರ ಜೊತೆಗೆ ರಾಮನ ಮಂತ್ರಗಳು, ಜೊತೆಗೆ ಕೃಷ್ಣನ ಮಂತ್ರಗಳು ಎಲ್ಲವೂ ಕೂಡ ಉಡುಪಿಯಲ್ಲಿ ಬಹಳಷ್ಟು ಫ್ಲೆಕ್ಸ್ಗಳು ಕೂಡ, ಆರ್ಭಟಗಳು ಕೂಡ ಜೋರಾಗಿದೆ. ಇವೆಲ್ಲವುದರ ನಡುವೆ ಕೊನೆಯ ಕ್ಷಣದ ಮಾಕ್ ಡ್ರಿಲ್ ಕೂಡ ಇಂದು ನಡೆಯಿತು. ನಿನ್ನೆಯಿಂದ ಮೊನ್ನೆಯಿಂದ ಭರದ ಸಿದ್ಧತೆಗಳು ನಡೀತಾ ಇದೆ, ಭದ್ರತಾ ವ್ಯವಸ್ಥೆಗಳು ಕೂಡ ನಡೀತಾ ಇದೆ. ಡೆಲ್ಲಿಯಲ್ಲಿ ನಡೆದಿರುವಂತಹ ಒಂದು ಬಾಂಬ್ ಬ್ಲಾಸ್ಟ್ ನಂತರ ಈ ಒಂದು ಭದ್ರತೆಯ ವಿಚಾರವಾಗಿ ಬಹಳಷ್ಟು ಸೀರಿಯಸ್ ಆಗಿ ನಮ್ಮ ಇಲಾಖೆ ತೆಗೆದುಕೊಂಡಿದೆ. ಹಾಗಿದ್ದಾಗ ಎಲ್ಲ ವಿಚಾರದ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ. ಸೊ ಹಾಗಿದ್ದಾಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾನ್. ಮೊದಲದಾಗಿ ಇವತ್ತು ಬೆಳಿಗ್ಗೆಯಿಂದಲೇ, ನಿನ್ನೆಯಿಂದಲೇ ಶುರುವಾಗಿದೆ. ಮೂರು ಹೆಲಿಕಾಪ್ಟರ್ಗಳು ಕೂಡ ಬಂದು ಭದ್ರತಾ ವ್ಯವಸ್ಥೆನ ಪರಿಶೀಲನೆ ಮಾಡಿದೆ. ಜೊತೆಗೆ ಇವತ್ತು ಕೂಡ ಮಾಕ್ ಡ್ರಿಲ್ ಆಯಿತು. ಯಾವ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೋಡ್ ಶೋ ಅನ್ನ ಮಾಡ್ತಾರೆ, ಸೊ ಅದೇ ರೀತಿ ಮಾಕ್ ಡ್ರಿಲ್ ಅನ್ನ ಇವತ್ತು ಮಾಡಲಾಗಿತ್ತು. ಜೊತೆಗೆ ಭದ್ರತಾ ವ್ಯವಸ್ಥೆ ಕೂಡ ಯಾವ ರೀತಿ ಇದೆ, ಜೊತೆಗೆ ಪೊಲೀಸರನ್ನು ಕೂಡ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಹಳಷ್ಟು ಜನರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಾವು ಇಲ್ಲಿಗೆ ಉಡುಪಿಗೆ ಹಾಕಲಾಗಿದೆ. ಸೊ ಹಾಗಿದ್ದಾಗ ಆ ಒಂದು ಮಾಕ್ ಡ್ರಿಲ್ ಇವತ್ತು ಯಾವ ರೀತಿ ಇತ್ತು ನೋಡ್ಕೊಬನ್ನಿ.
ಇದು ಕರಾವಳಿ ನಗರಿ, ಅದರಲ್ಲೂ ಕೂಡ ಕೃಷ್ಣನಗರಿ ಉಡುಪಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಾಳಿನ ದಿನ ಆಗಮಿಸ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಮೋದಿ ಭೇಟಿ ಹಿನ್ನೆಲೆ ಉಡುಪಿಯಲ್ಲಿ ಖಾಕಿ ಸರ್ಪಗಾವಲಿದೆ. ಕನಕನ ಕಿಂಡಿ ರಥ ಬೀದಿಯಲ್ಲಿ ಪೊಲೀಸರ ಹದ್ದಿನ ಕಣ್ಣಿದೆ. ಜೊತೆಗೆ ಹೇಗಿದೆ ಭದ್ರತೆ, ಜೊತೆಗೆ ಹೇಗಿದೆ ಕೊನೆ ಕ್ಷಣದ ಸಿದ್ಧತೆ ಅನ್ನುವಂಥ ನಿಟ್ಟಿನಲ್ಲಿ ತಾವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ನೇರವಾಗಿ ಉಡುಪಿಯಿಂದ. ಇವತ್ತಿನ ದಿನ ಕೊನೆಯ ಕ್ಷಣದ ಭದ್ರತೆಗಳು, ಸಿದ್ಧತೆಗಳು ಎಲ್ಲವೂ ಕೂಡ ನಡೀತಾ ಇದೆ. ಬಾಂಬ್ ಸ್ಕ್ವಾಡ್ಗಳು ಬಹಳಷ್ಟು ಜನರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ದೆಹಲಿ ಬಾಂಬ್ ಸ್ಫೋಟದ ಬಳಿಕ ಮತ್ತಷ್ಟು ಅಲರ್ಟ್ನೆಸ್, ಮತ್ತಷ್ಟು ಎಚ್ಚರಿಕೆ, ಜಾಗ್ರತೆ ಅತಿ ಅಗತ್ಯ. ಸೊ ಆ ನಿಟ್ಟಿನಲ್ಲಿ ಆಗಿರುವಂತಹ ಮಾಕ್ ಡ್ರಿಲ್ಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದೇ ರೀತಿ ನಾಳಿನ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೋಡ್ ಶೋ ಅನ್ನ ಮಾಡಲಿಕ್ಕಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಇವತ್ತು ಮಾಕ್ ಡ್ರಿಲ್ ಕೂಡ ನಡೆಯಿತು. ಅದರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಇದೇ ರೀತಿಯಲ್ಲಿ, ಇದೇ ದಾಟಿಯಲ್ಲಿ ನಾಳಿನ ದಿನ ನರೇಂದ್ರ ಮೋದಿ ಅವರು, ಪ್ರಧಾನಮಂತ್ರಿ ಅವರು ಇದೇ ಮಾರ್ಗದಲ್ಲಿ ಹಾದು ಹೋಗ್ಲಿಕ್ಕಿದ್ದಾರೆ. ಆ ನಿಟ್ಟಿನಲ್ಲಿ ಮಾಡಿರುವಂತಹ ಈ ಒಂದು ಮಾಕ್ ಡ್ರಿಲ್ಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಪ್ರಧಾನಿ ಮೋದಿ ಅವರು ಬಂದು ಇಳಿಯುವಂತಹ ಹೆಲಿಪ್ಯಾಡ್, ಜೊತೆಗೆ ರೋಡ್ ಶೋ ನಡೆಸುವ ಮಾರ್ಗ, ಕೃಷ್ಣಮಠ ಮತ್ತು ಸಮಾವೇಶ ಸ್ಥಳದ ಭೇಟಿಯ ರಿಹರ್ಸಲ್ ಇಂದು ನಡೆಸಲಾಯಿತು. ಜೊತೆಗೆ ಮೋದಿ ಸಾಗುವ ರೂಟ್ನಲ್ಲಿ ಮತ್ತು ಕಾರ್ಯಕ್ರಮ ನಡೆಯುವಂತಹ ವೇದಿಕೆಯ ಬಗ್ಗೆ ಕೆಲ ಬದಲಾವಣೆಗಳನ್ನು ಕೂಡ ಇವತ್ತು ಮಾಡಲಾಗಿದೆ. ಭದ್ರತೆಯ ದೃಷ್ಟಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಜೊತೆಗೆ ಸಾರ್ವಜನಿಕರು ಜಮಾಯಿಸುವಂತಹ ಪ್ರಮುಖ ಜಂಕ್ಷನ್ ನಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಅನುಸರಿಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇಂದು ಆಗಿರುವಂತಹ ಒಂದು ಅಣುಕು ಪ್ರದರ್ಶನ, ಅಣುಕು ಡ್ರಿಲ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಇದು ಜೊತೆಗೆ ಇವತ್ತು ಮಾಕ್ ಡ್ರಿಲ್ ಅನ್ನ ಮಾಡಲಾಗಿದೆ. ಜೊತೆಗೆ ಭದ್ರತೆ ದೃಷ್ಟಿಯಿಂದ ಉಡುಪಿಯಲ್ಲಿ ಬಹಳಷ್ಟು ಕಟ್ಟುನಿಟ್ಟಿನ ರೂಲ್ಸ್ಗಳನ್ನ ತೆಗೆದುಕೊಳ್ಳಲಾಗಿದೆ. ಒಂದ್ ಕಡೆ ರಸ್ತೆಯ ಮಾರ್ಗವಾಗಿಯೂ ಕೂಡ ನಾಳಿನ ದಿನ ಕೃಷ್ಣ ಮಠಕ್ಕೆ ಹೋಗುವವರಿಗೂ ಕೂಡ ಒಂದು ಪ್ರಮುಖವಾಗಿರುವಂತಹ ಮಾರ್ಗಸೂಚಿಗಳಿವೆ. ಯಾಕಂದ್ರೆ ಯಾವತ್ತು ತಾವುಗಳು ಕೃಷ್ಣ ಮಠಕ್ಕೆ ಹೋಗ್ತೀವಿ ಅಂತ ಬಂದಾಗ ಅದೇ ರೀತಿ ಹೋಗ್ಲಿಕ್ಕಾಗಲ್ಲ. ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆ ಸಿದ್ಧತೆಯ ಜೊತೆಗೆ ಭದ್ರತಾ ತಪಾಸಣೆಯೂ ಕೂಡ ನಡೀತಾ ಇದೆ. ನವೆಂಬರ್ 28ರಂದು ಅಂದ್ರೆ ನಾಳೆ 3 ಗಂಟೆಯವರೆಗೆ ಭಕ್ತರಿಗೆ ಕೃಷ್ಣ ಮಠಕ್ಕೆ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ. 3 ಹೆಲಿಕಾಪ್ಟರ್ಗಳಿಂದ ಆಕಾಶದಲ್ಲಿ ರಿಹರ್ಸಲ್ ಕೂಡ ನಡೆಯಿತು. ಪ್ರಧಾನಿ ಮೋದಿ ಭೇಟಿಗೂ ಮುನ್ನ ಭದ್ರತಾ ಪರಿಶೀಲನೆ ದೃಷ್ಟಿಯಿಂದ ನೂತನವಾಗಿ ನಿರ್ಮಾಣಗೊಂಡಂತಹ ಹೆಲಿಪ್ಯಾಡ್ ಪರಿಸರದಲ್ಲಿ 3 ಹೆಲಿಕಾಪ್ಟರ್ಗಳಿಂದ ಇವತ್ತು ರಿಹರ್ಸಲ್ ಕೂಡ ನಡೀತಾ ಇದೆ. ತಾವು ಗಮನಿಸ್ತಾ ಇರುವಂತದ್ದು ಇದು ನೂತನವಾಗಿ ನಿರ್ಮಿಸಲಾಗಿರುವಂತಹ ಹೆಲಿಪ್ಯಾಡ್ ಪರಿಸರದಲ್ಲಿ 3 ಹೆಲಿಕಾಪ್ಟರ್ಗಳಿಂದ ರಿಹರ್ಸಲ್ ನಡೀತಾ ಇದೆ. ಸೇನಾ ಹೆಲಿಕಾಪ್ಟರ್ಗಳಿಂದ ಪರಿಶೀಲನೆ ಕಾರ್ಯಗಳು ಕೂಡ ನಡೀತಾ ಇದೆ. ಇನ್ನು ನವೆಂಬರ್ 28ರ ಬೆಳಿಗ್ಗೆ ಅಂದ್ರೆ ನಾಳೆ 8 ಗಂಟೆಯ ಬಳಿಕ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಭಕ್ತರಿಗೆ ಕೃಷ್ಣ ಮಠಕ್ಕೆ ಪ್ರವೇಶ ನಿರ್ಬಂಧ. ಬೆಳಿಗ್ಗೆ 8 ಗಂಟೆಯ ಬಳಿಕ ಮಧ್ಯಾಹ್ನ 3 ಗಂಟೆವರೆಗೆ ಭಕ್ತರಿಗೆ ಕೃಷ್ಣ ಮಠಕ್ಕೆ ಪ್ರವೇಶ ಇಲ್ಲ ನಾಳಿನ ದಿನ. ಜೊತೆಗೆ ಶುಕ್ರವಾರ ಬನ್ನಂಜೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪದಿಂದ ಕಲ್ಸಂಗದವರೆಗೂ ಕೂಡ ಪ್ರಧಾನಿ ಮೋದಿಯವರ ರೋಡ್ ಶೋ ನಡೆಯಲಿಕ್ಕಿದೆ. ಬನ್ನಂಜೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪದಿಂದ ಕಲ್ಸಂಕದವರೆಗೂ ಪ್ರಧಾನಿ ಮೋದಿಯವರ ರೋಡ್ ಶೋ ನಡೆಯಲಿಕ್ಕಿದೆ. ಇದಕ್ಕಾಗಿ ಎರಡೂ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಈ ರಸ್ತೆಯ ಎರಡೂ ಬದಿಗಳಲ್ಲಿ ಅಂಗಡಿ ಮಾಲಕರಿಗೆ ಅಂದು ಅಂಗಡಿ ತೆರೆಯುವಂತಿಲ್ಲ. ನಾಳೆ ಎಲ್ಲವೂ ಕೂಡ ಅಲ್ಲಿ ಕ್ಲೋಸ್ ಅಂಗಡಿಗಳು. ಜೊತೆಗೆ ನಗರದಲ್ಲಿ ಯಾವುದೇ ಕಾಮಗಾರಿ, ಹೊಂಡ ತೋಡುವುದು ಇತ್ಯಾದಿಗಳನ್ನ ಮಾಡಲಿಕ್ಕಿಲ್ಲ. ಹಾಗೆ ಕಾರ್ಯಕ್ರಮ ನಡೆಯುವಂತಹ ದಿನ ಸಹಿತ ಮೊದಲೆರಡು ದಿನ ಪರವಾನಗಿ ಇಲ್ಲದೆ ಡ್ರೋನ್ ಕೂಡ ಹಾರಿಸುವಂತಿಲ್ಲ. ಈ ಬಗ್ಗೆ ಜಿಲ್ಲಾಡಳಿತ ಈಗಾಗಲೇ ಸೂಚನೆ ನೀಡಿರುವಂತದ್ದು ತಮ್ಗಳಿಗೆ ಗೊತ್ತಿದೆ. ಜೊತೆಗೆ ಸಂಚಾರ ವ್ಯವಸ್ಥೆಯಲ್ಲೂ ಕೂಡ ತುಸು ವ್ಯತ್ಯಾಸ ಆಗ್ಲಿಕ್ಕಿದೆ.
ಬಾಯಲ್ಲಿ ಪಂಚ ಇದು ರೋಡ್ಕಲ್ ಪ್ಲೇಸಿ ಬಾ ಉಂಡು ಕ್ರಾಸ್ ಮಾಡಿ ಹಂಗೆ ಜೊತೆಗೆ ಉಡುಪಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಹಿನ್ನೆಲೆ ತಾವು ಗಮನಿಸ್ತಾ ಇದ್ದೀರಿ, ರಸ್ತೆಯ ಉದ್ದಕ್ಕೂ ಕೂಡ ರೋಡ್ ಶೋ ನಡೆಯುವಂತಹ ರಸ್ತೆಯ ಉದ್ದಕ್ಕೂ ಕೂಡ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿದೆ. ಈ ಭಾಗದಲ್ಲೇ ನಾಳೆನ ದಿನ ಪ್ರಧಾನಮಂತ್ರಿಯವರು ರೋಡ್ ಶೋ ಅನ್ನ ಮಾಡ್ಲಿಕ್ಕಿರುವಂಥದ್ದು. ಹಾಗಿದ್ದಾಗ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿದೆ. ಯಾಕಂದ್ರೆ ರಸ್ತೆಯ ಸುತ್ತಲೂ ಕೂಡ ಜನ ಸೇರ್ತಾರೆ, ಆ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳು, ಇವೆಲ್ಲದರ ಜೊತೆಗೆ ಕೇಸರಿ ಬಾವುಟಗಳು, ಎಲ್ಲೆಲ್ಲೂ ಕೂಡ ಕೇಸರಿಯ ಬಾವುಟಗಳು ರಾರಾಜಿಸ್ತಾ ಇದೆ. ಒಂದ್ ಕಡೆ ಕೇಸರಿಯ ಫ್ಲೆಕ್ಸ್ಗಳು, ಬಂಟಿಂಗ್ಸ್ಗಳು, ಜೊತೆಗೆ ಬಾವುಟಗಳು, ಸಂಪೂರ್ಣವಾಗಿ ಈಗ ಉಡುಪಿ ಕೇಸರಿಮಯವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಪರಿಸ್ಥಿತಿ. ಜೊತೆಗೆ ಉಡುಪಿಯಲ್ಲಿರುವಂತಹ ಉಡುಪಿ ಜಿಲ್ಲೆ ಅಲ್ಲಿ ಬರುವಂತಹ 5 ವಿಧಾನಸಭಾ ಕ್ಷೇತ್ರಗಳು ಎಲ್ಲವೂ ಕೂಡ ಅದು ಕೇಸರಿಮಯ, ಅಂದರೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿರುವಂಥದ್ದು, ಜೊತೆಗೆ ಅಲ್ಲಿ ಸಂಸದರಿರುವಂಥದ್ದು ಕೂಡ ಭಾರತೀಯ ಜನತಾ ಪಾರ್ಟಿ. ಸೊ ಹಾಗಿದ್ದಾಗ ಪ್ರಬಲವಾಗಿರುವಂತಹ ಒಂದು ಭದ್ರಕೋಟೆ ಉಡುಪಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಈ ನಿಟ್ಟಿನಲ್ಲೇ ಪ್ರಧಾನಿ ಮೋದಿಯವರಿಗೂ ಕೂಡ ಉಡುಪಿ ಅಂತ ಬಂದಾಗ ಅಂತಹ ಒಂದು ಅವಿನಾಭಾವ ಸಂಬಂಧ. ಇವೆಲ್ಲರ ಜೊತೆಗೆ ಕೃಷ್ಣನೂರು, ಕೃಷ್ಣ ಮಠ, ಜೊತೆಗೆ ಇತಿಹಾಸ ಪರಂಪರೆ ಇರುವಂತಹ ಕೃಷ್ಣ ಮಠ ಇರುವಂತಹ ಪುಣ್ಯದ ಮಣ್ಣು, ಪುಣ್ಯದ ಜಾಗ ಅದು ಉಡುಪಿ. ಸೊ ಹಾಗಿದ್ದಾಗ ಭಾರತೀಯ ಜನತಾ ಪಾರ್ಟಿಯವರಿಗೆ ಇದು ಮತ್ತಷ್ಟು ಒಂದು ಶಕ್ತಿ ಕೇಂದ್ರವೂ ಕೂಡ ಹೌದು, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಕರಾವಳಿ ಅಂತ ಬಂದಾಗ ಹೇಳಿ ಕೇಳಿ ಭಾರತೀಯ ಜನತಾ ಪಾರ್ಟಿಗೆ ಅದೊಂದು ಶಕ್ತಿ ಕೇಂದ್ರ. ಅದರಲ್ಲೂ ಕೂಡ ಉಡುಪಿ ಅಂತ ಬಂದಾಗ ನೋ ಡೌಟ್ ಅಷ್ಟು ಶಕ್ತಿ ಇರುವಂತಹ ಒಂದು ಪ್ರದೇಶ ಭಾರತೀಯ ಜನತಾ ಪಾರ್ಟಿಯ ಪಾಲಿಗೆ. ಸೊ ಹಾಗಿದ್ದಾಗ ತಾವು ಗಮನಿಸ್ತಾ ಇದ್ದೀರಿ, ಎಲ್ಲ ಕಡೆಗಳಲ್ಲಿ ಶುಭ ಕೋರುವಂತಹ ಫ್ಲೆಕ್ಸ್ಗಳು, ಜೊತೆಗೆ ರಾಜಕೀಯ ನಾಯಕರು, BJP ಮುಖಂಡರ ಶುಭ ಕೋರುವಂತಹ ಫ್ಲೆಕ್ಸ್ಗಳನ್ನು, ಜೊತೆಗೆ ಕೇಸರಿ ಫ್ಲಾಗ್ಗಳನ್ನು, ಬಂಟಿಂಗ್ಸ್ಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಇದು ಉಡುಪಿಯ ರಥಬೀದಿ ನೋಡಿ, ಉಡುಪಿಯ ರಥಬೀದಿಯು ಕೂಡ ಯಾವ ರೀತಿ ಸಂಪೂರ್ಣವಾಗಿ ಶೃಂಗಾರಗೊಂಡಿದೆ ಅನ್ನುವಂಥದ್ದು. ಇದು ಸದ್ಯ ಇವತ್ತಿನ ಬೆಳಗ್ಗೆಯ ಸಂದರ್ಭ. ರಾತ್ರಿ ಸಂದರ್ಭ ನೋಡಿದಾಗ ಅಲ್ಲಿ ಬಹಳಷ್ಟು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದೆ ಉಡುಪಿ. ನಾನು ನಾಳೆ ಬೆಳಿಗ್ಗೆ ಒಂದು ಲೆಕ್ಕದಲ್ಲಿ ನಾನು ನಾಳೆ ಬೆಳಿಗ್ಗೆ ಒಂದು ಲೆಕ್ಕದಲ್ಲಿ
ಜೊತೆಗೆ ಕೃಷ್ಣನಗರಿ ಉಡುಪಿ ನಾಳಿನ ದಿನ ಬೆಳಿಗ್ಗೆಯಿಂದಲೇ ನರೇಂದ್ರ ಮೋದಿಯವರ ಆಗಮನದ ಹಿನ್ನೆಲೆ ಬೆಳಿಗ್ಗೆಯಿಂದಲೇ ಜನರು ಸೇರುವಂತಹ ಬಹಳಷ್ಟು ನಿರೀಕ್ಷೆಗಳಿವೆ. ಆ ನಿಟ್ಟಿನಲ್ಲಿ ಕೊನೆ ಕ್ಷಣದ ಭದ್ರತೆಗಳು ಸಿದ್ಧತೆಗಳು ಎಲ್ಲವೂ ಕೂಡ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್ ಕಟಪಾಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಅವರು ನಮಸ್ತೆ. ನಮಸ್ತೆ ಪ್ರಮೋದ್ ಅವರೇ, ಸದ್ಯ ನಾಳಿನ ದಿನ ಪ್ರಮುಖವಾಗಿರುವಂತಹ ದಿನ ಉಡುಪಿಯ ಪಾಲಿಗೆ, ಕರಾವಳಿ ಭಾಗದ ಬಿಜೆಪಿಯ ಪಾಲಿಗೆ ಮಾತ್ರ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿಗಳ ಪಾಲಿಗೆ ಬಹುಶಃ ಅನ್ಕೊಳ್ಬೇಕು, ಆಸ್ತಿಕರ ಪಾಲಿಗೆಯೂ ಕೂಡ. ಯಾಕಂದ್ರೆ ಉಡುಪಿಯ ಭೇಟಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ, ಸೊ ಅಲ್ಲಿ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ದೀಕ್ಷೆಯನ್ನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮೋದಿಯವರು ಪ್ರಧಾನಿಯವರು ಬರ್ಲಿಕ್ಕಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇದ್ದಾಗ ನಾಳಿನ ದಿನ ವೆರಿ ಇಂಪಾರ್ಟೆಂಟ್ ಉಡುಪಿಗೆ. ಏನ್ ಹೇಳ್ತೀರಿ ಸದ್ಯ ಪ್ರಮೋದ್ ಕಟಪಾಡಿ ಅವರು, ಯಾವ ರೀತಿ ಇದೆ ಸಿದ್ಧತೆಗಳು, ಕೊನೆಯ ಕ್ಷಣದ ಭದ್ರತೆಯ ಸಿದ್ಧತೆಗಳು, ಫಸ್ಟ್ ಆಕ್ಷನ್? ನಿತಿನ್, ಖಂಡಿತವಾಗಿಯೂ ಏನು ನರೇಂದ್ರ ಮೋದಿ ಅವರು ಏನು ಉಡುಪಿಗೆ ನಾಳೆಗೆ ಭೇಟಿ ನೀಡ್ತಿದ್ದಾರೆ. ಉಡುಪಿಯ ಏನು ಜನತೆಗೆ ಅಂದ್ರೆ ಉಡುಪಿಯ ಏನು ಕೃಷ್ಣ ಭಕ್ತರಿಗೂ ಕೂಡ ಒಂದು ಸಂತಸ ಅಂತ ಹೇಳ್ಬೋದು. ಈಗ ಕೊನೆಯ ಕ್ಷಣದ ಎಲ್ಲಾ ಸಿದ್ಧತೆಗಳು ಈಗ ನಡೆದಿದ್ದು, ನಾಳೆ ಬೆಳಿಗ್ಗೆ ಸುಮಾರು ಒಂದು 11 ಗಂಟೆ ಹೊತ್ತಿಗೆ ಉಡುಪಿಯ ಆದಿ ಉಡುಪಿ ಅಂತ ಹೆಲಿಪ್ಯಾಡ್ಗೆ ಅಲ್ಲಿ ಅಂದ್ರೆ ನಿರ್ಮಿಸಿದ ಹೆಲಿಪ್ಯಾಡ್ಗೆ ಅಲ್ಲಿ ಆಗಮಿಸ್ತಾರೆ. ಅಲ್ಲಿಂದ ಏನು ರಸ್ತೆ ಮಾರ್ಗವಾಗಿ ಕರಾವಳಿಯ ಜಂಕ್ಷನ್ ನಿಂದ ರೋಡ್ ಶೋ ಆರಂಭ ಆಗುತ್ತೆ. ಅಲ್ಲಿಂದ ನೇರವಾಗಿ ಕೃಷ್ಣ ಮಠದ ತನಕ ಅವರು ಏನು ರೋಡ್ ಶೋ ಮೂಲಕ ಬರ್ತಾರೆ. ಅಲ್ಲಿಂದ ನಂತರ ಕನಕನ ಕಿಂಡಿಯಲ್ಲಿ ಕೃಷ್ಣ ದರ್ಶನ ಮೊದಲಿಗೆ ಮಾಡ್ತಾರೆ. ಅದರ ನಂತರ ಅಲ್ಲಿಂದ ನೇರವಾಗಿ ಮಠದ ಒಳಗೆ ಬಂದು ಅಲ್ಲಿ ಸ್ವಾಮೀಜಿಗಳನ್ನು ಭೇಟಿಯಾಗಿ ನಂತರ ಏನು ಈ ಒಂದು ಲಕ್ಷಗಂಟೆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತಾರೆ. ಈ ಎಲ್ಲಾ ಕಾರ್ಯಕ್ರಮದ ಈಗ ಎಲ್ಲ ನಿಗದಿಯಾಗಿದ್ದು, ನಾಳೆ ಮೋದಿ ಬರುವುದರಿಂದ ಎಲ್ಲ ಈಗ ಭದ್ರತೆಗಳು ಈಗಾಗಲೇ ಆಗಿತ್ತು. ಉಡುಪಿಯಲ್ಲಿ ಏನು ಕೆಲವೊಂದು ಮಾರ್ಗಗಳನ್ನು ಬಂದ್ ಮಾಡಲಾಗಿದೆ. ವಾಹನ ಸಂಚಾರ ಮಾಡ್ಲಿಕ್ಕೆ ಕೂಡ ಕೆಲವೊಂದು ನಿಯಮಗಳನ್ನು ಕೂಡ ಜಿಲ್ಲಾಧಿಕಾರಿಗಳು ಕೂಡ ನೀಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ಗಮನಿಸಬೇಕಂತ ಹೇಳಿದ್ರೆ ಏನು ಮೋದಿ ಅವರು ಹಾದು ಹೋಗುವಂತ ರಸ್ತೆಯ ಬದಿಯಲ್ಲಿ ಏನಿದೆ ಅಂಗಡಿಗಳಿದೆ, ಅದು ಎಲ್ಲ ಕೂಡ ಬಂದಾಗಿರುತ್ತೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ. ಆ ಮಾರ್ಗವಾಗಿ ಹಾದು ಹೋಗುವ ಮಾರ್ಗದ ಎಲ್ಲ ಅಂಗಡಿಗಳನ್ನು ಕೂಡ ಬಂದ್ ಮಾಡ್ಬೇಕೆಂಬ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲಾ ರೀತಿಯ ಪೊಲೀಸರು ಅಂದ್ರೆ ಎಲ್ಲಾ ಕಡೆಯಿಂದ ಹೆಚ್ಚುವರಿ ಪೊಲೀಸರನ್ನು ಕರೆಸಿಕೊಂಡು ಹೆಚ್ಚಿನ ಭದ್ರತೆಯನ್ನು ಈಗಾಗಲೇ ಮಾಡಲಾಗಿದೆ ಅಂತ ಹೇಳ್ಬೋದು. ಅಂದ್ರೆ ನಾಳೆ ಮೋದಿ ಅವರ ಆಗಮನ ಒಂದು ಉಡುಪಿಯ ಜನತೆಗೆ ಒಂದು ಜನರಿಗೆ ಒಂದು ಸಂತಸದ ಜೊತೆಗೆ ಮೋದಿ ಅವರು ಅಂದ್ರೆ ಕೃಷ್ಣನ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು, ಕೃಷ್ಣ ಮಠದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಎಲ್ಲ ಮಠದ ಏನು ಸ್ವಾಮೀಜಿಗಳಿಗೂ ಕೂಡ ಒಂದು ಸಂತೋಷ ತಂದಿದೆ ಅಂತ ಹೇಳ್ಬೋದು ನಿತಿನ್. ಓಕೆ. ಜೊತೆಗೆ ಇಲ್ಲಿ ಈ ಸಂದರ್ಭ ಕೊನೆ ಕ್ಷಣದ ಸಿದ್ಧತೆಗಳು, ಭದ್ರತೆಗಳು ಎಲ್ಲವೂ ಕೂಡ ನಡೀತಾ ಇದೆ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ಈ ಒಂದು ಭದ್ರತೆಗಳ ದೃಷ್ಟಿಯಿಂದ ಒಂದು ವಿಚಾರವನ್ನ ಜಾಗೃತಿಯನ್ನ ಕೈಗೊಳ್ಳಲಾಗಿದೆ? ಯಾಕಂದ್ರೆ ಬಾಂಬ್ ಸ್ಕ್ವಾಡ್ಗಳು ಮೊನ್ನೆಯಿಂದಲೇ ಶುರುವಾಗಿದೆ. ಯಾಕಂದ್ರೆ ಡೆಲ್ಲಿಯ ಒಂದು ಬಾಂಬ್ ಬ್ಲಾಸ್ಟ್ ನಂತರ ಬಹಳಷ್ಟು ಜಾಗೃತಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಅವುಗಳು ಗಮನಿಸ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿಯ ಭದ್ರತೆ ವ್ಯವಸ್ಥೆಗಳು ತೆಗೆದುಕೊಳ್ಳಲಾಗಿದೆ ಪ್ರಮೋದ್ ಅವರೇ? ಯಾಕಂದ್ರೆ ಅಲ್ಲಿನ ಜನರಿಗೆ ಏನಾದ್ರು ಈಗಾಗಲೇ ಏನು ಮೋದಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವಲ್ಲಿ ಕೆಲವೊಂದು ನಿಯಮಗಳನ್ನು ಈಗಾಗಲೇ ನೀಡಲಾಗಿದೆ. ಅಂದ್ರೆ ಯಾರು ಕೂಡ ಒಂದು ಬ್ಯಾಗ್ ಗಳನ್ನು ತೆಗೆದುಕೊಂಡು ಹೋಗಿಲ್ಲ. ಅದೇ ರೀತಿಯಲ್ಲಿ ನೀರಿನ ಬಾಟ್ಲ್ ಇರ್ಬೋದು, ಇನ್ನಿತರ ಯಾವುದೇ ವಸ್ತುಗಳನ್ನು ಆ ಒಂದು ಒಳಗೆ ಅವರ ಏನು ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕಿಲ್ಲ ಎಂಬ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈಗ ಬೃಹತ್ ಆದ ಒಂದು ಏನು ವೇದಿಕೆಯನ್ನು ನಿರ್ಮಾಣ ಮಾಡಿದರೆ ಸುಮಾರು ಈಗ ಮಠದ ಮೂಲದ ಪ್ರಕಾರ 1 ಲಕ್ಷಕ್ಕಿಂತಲೂ ಹೆಚ್ಚು ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆದ್ರಿಂದ ಎಲ್ಲಾ ಸಿದ್ಧತೆಗಳು ಬೇಕಾಗುವಂತಹ ಸಿದ್ಧತೆಗಳನ್ನು ಮಾಡಲಾಗಿದೆ. ಈಗ ಕೆಲವೊಂದು ಮಾರ್ಗಸೂಚಿಗಳನ್ನು ಈಗಾಗಲೇ ನೀಡಲಾಗಿದೆ. ಅಂದ್ರೆ ಎಲ್ಲಾ ಕಡೆ ಪೊಲೀಸರು ಎಲ್ಲಾ ವಾಹನಗಳನ್ನು ಏನು ತಪಾಸಣೆ ಮಾಡಿಯೇ ಒಳಗಡೆ ಬಿಡುವಂತದ್ದು. ಈಗ ಸದ್ಯಕ್ಕೆ ಏನಂತ ಹೇಳಿದ್ರೆ ಈ ಒಂದು ಭಾಗದ ಕೆಲವೊಂದು ಭಾಗದಲ್ಲಿ ವಾಹನಗಳು ಸಂಚಾರ ಮಾಡ್ಲಿಕ್ಕೆ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ಅಂದ್ರೆ ಮೋದಿ ಅವರು ಬರುವಂತಹ ಮಾರ್ಗ ಇರಬಹುದು, ಅವರು ಕೃಷ್ಣ ಮಠಕ್ಕೆ ಬರುವ ಎಲ್ಲಾ ಮಾರ್ಗ ಆ ಒಂದು ಮಾರ್ಗವನ್ನು ಯಾವುದೇ ಒಂದು ವಾಹನಗಳು ಸಂಚಾರ ಮಾಡ್ಲಿಕ್ಕೆ ಅನುವನ್ನು ನೀಡ್ತಾ ಇಲ್ಲ ಅಂತ ಹೇಳ್ಬೋದು. ಓಕೆ. ಶಾಲೆಗಳ ವಿಚಾರವಾಗಿ ಏನು ಪ್ರಮೋದ್ ಅವರೇ ಅಪ್ಡೇಟ್ಸ್ ಇದೆ? ಯಾಕಂದ್ರೆ ಶಾಲೆಗಳಿಗೆ ರಜೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಶ್ಪಾಲ್ ಸುವರ್ಣ ಶಾಸಕರು ಮನವಿಯನ್ನ ಮಾಡಿದ್ರು. ಸೊ ಹಾಗಿದ್ದಾಗ ಈ ಬಗ್ಗೆ ಏನು ಅಪ್ಡೇಟ್ಸ್ ಇದೆ? ಯಾವ ರೀತಿ ಕಾರ್ಯನಿರ್ವಹಿಸ್ಲಿಕ್ಕಿದೆ? ನಿತಿನ್, ಅಂದ್ರೆ ಭದ್ರತಾ ದೃಷ್ಟಿಯಲ್ಲಿ ಈ ಒಂದು ಏನು ಕಾರ್ಯಕ್ರಮ ನಡೆಯುತ್ತದೆ ಅದರ ಸುತ್ತಮುತ್ತಲಿರುವಂತಹ ಶಾಲಾ ಕಾಲೇಜುಗಳಿಗೆ ಮೊದಲೇ ಏನು ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿದೆ. ಅದರ ನಂತರ ಶಾಸಕರ ಮನವಿಯ
ಮನವಿಯನ್ನು ಕೂಡ ಅದಕ್ಕೂ ಕೂಡ ಅವರು ಸ್ಪಂದಿಸಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಕೆಲವೊಂದು ಭಾಗದ ಆ ಒಂದು ಮಾರ್ಗವಾಗಿ ಬರುವಂತ ಕೆಲವೊಂದು ಶಾಲೆಗಳಿಗೂ ಕೂಡ ರಜೆಯನ್ನು ಘೋಷಿಸಲಾಗಿದೆ. ಅಂದ್ರೆ ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಈ ಒಂದು ಭಾಗದ ಶಾಲಾ ಕಾಲೇಜಲ್ಲಿ ಇರುವಂತಹ ಏನು ಮಕ್ಕಳಿದ್ದಾರೆ ಅವರು ಕೂಡ ಈ ಒಂದು ಭಗವದ್ಗೀತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವರಿಗೂ ಕೂಡ ಒಂದು ಮಾಹಿತಿಯನ್ನು ಅಂದ್ರೆ ಆಮಂತ್ರಣವನ್ನು ಕೂಡ ಕೊಟ್ಟಿರೋದ್ರಿಂದ ಕೆಲವೊಂದು ಸ್ಥಳೀಯ ಆ ಭಾಗದ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ನೀಡಲಾಗಿದೆ ಅಂತ ಹೇಳ್ಬೋದು ನಿತಿನ್. ಓಕೆ ಒಂದು ಬಹುಶಃ ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ? ಒಂದ್ ಕಡೆ ರೋಡ್ ಶೋ ಕೂಡ ನಡಲಿಕ್ಕಿದೆ. ಯಾವ ರೀತಿ ಪ್ರೊಸೆಸ್ ಇದೆ ಆಕ್ಚುಲಿ? ಪ್ರಥಮವಾಗಿ ರೋಡ್ ಶೋ ಆಗಿ ತದನಂತರ ಅವರು ಸಮಾವೇಶಕ್ಕೆ ಹೋಗುವಂತದ್ದ ಅಥವಾ ಯಾವ ರೀತಿ ಈ ಒಂದು ಶೆಡ್ಯೂಲ್ ಇದೆ? ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ನಿತಿನ್? ಖಂಡಿತವಾಗಿ ಅವರೇನು ನೇರವಾಗಿ ಮಂಗಳೂರು ವಿಮಾನ ನಿಲ್ದಾಣದಿಂದ ನೇರವಾಗಿ ಆದಿಯಡಪಿಯಲ್ಲಿರುವಂತಹ ಹೆಲಿಪ್ಯಾಡ್ಗೆ ಬರ್ತಾರೆ. ಅಲ್ಲಿಂದ ಅವರು ಮಾರ್ಗವಾಗಿ ಒಂದು ಕೃಷ್ಣ ಮಠ ಸಾಗ್ಲಿಕ್ಕಿರುವುದರಿಂದ ಅಲ್ಲಿ ಏನು ಬನ್ನಂಜೆಯಿಂದ ಅವರು ರೋಡ್ ಶೋ ಅಂದ್ರೆ ಅವರು ಸದ್ಯದ ಮಾಹಿತಿ ಪ್ರಕಾರ ಅವರ ಕಾರಿನೊಳಗೆ ನಿಂತು ಏನು ಅವರ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಅವರಿಗೆ ಏನು ಒಂದು ಕಾರಿನೊಳಗೇನೆ ಅವರೊಂದು ಹೋಗುವಂತದ್ದು ಇರ್ತದೆ. ಅದೇ ಸದ್ಯಕ್ಕೆ ಕೆಲವೊಂದು ಏನಾದ್ರು ಬದಲಾವಣೆ ಇದ್ದಾಗ ಅವರು ಕೆಳಗಿಳಿಯುವಂತದ್ದು ಇರ್ಬೋದು. ಅಂತದ್ದು ಏನಾದಿದ್ರೆ ಮತ್ತೆ ಅದು ನೋಡ್ಬೇಕು. ಅಂದ್ರೆ ಭದ್ರತಾ ದೃಷ್ಟಿಯಲ್ಲಿ ಅದೆಲ್ಲ ಇರ್ಲಿಕ್ಕೆ ಸದ್ಯಕ್ಕೆ ಇಲ್ಲ ಅಂತ ಹೇಳ್ಕಾಂತದೆ. ಆದ್ರೆ ಈ ಒಂದು ಮಾರ್ಗವಾಗಿ ಸುತ್ತ ಬ್ಯಾರಿಕೇಡ್ ಗಳನ್ನ ಹಾಕಿ ಸಾರ್ವಜನಿಕರು ಮತ್ತೆ ಅವರ ಅಭಿಮಾನಿಗಳನ್ನು ಸೇರಿಸುವಂತಹ ಕೆಲಸ ಬಿಜೆಪಿ ವತಿಯಿಂದ ಆಗ್ತಾ ಇದೆ. ಆದ್ರೆ ಎಲ್ಲ ಈಗ ಸಿದ್ಧತೆಗಳು ನಡೆಯುವುದರಿಂದ ಕಡೆಯ ಕ್ಷಣದ ಏನಾದ್ರೂ ಬದಲಾವಣೆ ಇದ್ರೆ ಅದು ನಡೀತದೆ. ಆದ್ರೆ ಈಗಾಗಲೇ ಪೊಲೀಸ್ ಅವರ ಎಲ್ಲ ಸಿದ್ಧತೆ ಮತ್ತೆ ಅವರ ಸಿಬ್ಬಂದಿಗಳು ಎಲ್ಲ ಒಂದು ಆ ಭಾಗದಲ್ಲಿ ಯಾವ ರೀತಿಯಲ್ಲಿ ಹೋಗ್ಬೇಕು ಎಂಬ ಒಂದು ಸೂಚನೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ನಿಖಿಲ್. ಓಕೆ, ಎಷ್ಟು ಜನಸಂಖ್ಯೆ ಸೇರುವಂತ ನಿರೀಕ್ಷೆ ಇದೆ ನಾಳಿನ ದಿನ? ಈಗಾಗಲೇ ಮಠದ ಮೂಲ ಪ್ರಕಾರ ನಿನ್ನೆ ಕೂಡ ಸ್ವಾಮೀಜಿ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಕೃಷ್ಣ ಮಠದ ರಾಜಾಂಗಣ ಬಳಿಯ ನಿರ್ಮಿಸಲಾದಂತಹ ಬೃಹತ್ ಒಂದು ಏನು ಪೆಂಡಾಲ್ನೊಳಗೆ ಒಂದು ಸುಮಾರು ನಾವು 1 ಲಕ್ಷ ಜನರನ್ನು ಸೇರಿಸುವಂತ ಒಂದು ಪ್ರಯತ್ನ. ಆದ್ರೆ ಸದ್ಯಕ್ಕೆ ಅಷ್ಟು ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಈ ಜಾಗ ಕೂಡ ರಸ್ತೆ ಕೂಡ ಇಕ್ಕಟ್ಟಾಗಿರೋದ್ರಿಂದ ಅಷ್ಟು ಜನ ಸೇರ್ಲಿಕ್ಕೆ ಕಷ್ಟ. ಮತ್ತೆ ಮಠದ ಮೂಲ ಪ್ರಕಾರ ನಿನ್ನೆ ಸ್ವಾಮೀಜಿ ಅವರು ಕೇಳಿದ್ರು, ಸಾರ್ವಜನಿಕರಾಗಿ ಭಾಗವಹಿಸುವವರಿಗೆ ಯಾವುದೇ ಪಾಸ್ನ ಅವಶ್ಯಕತೆ ಇಲ್ಲ ಎಂಬ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಕೆಲವೊಂದು ವಿಐಪಿಗಳಿಗೆ ಮತ್ತು ವಿಐಪಿಗಳಿಗೆ ಈ ಒಂದು ಪಾಸ್ಗಳನ್ನು ಕೊಟ್ಟಿರ್ತಾರೆ. ಆದ್ರೆ ಯಾರು ಈ ಒಂದು ಸಭೆಗೆ ಬರ್ತಾರೆ ಅವರಿಗೆ ಪಾಸ್ನ ಅವಶ್ಯಕತೆ ಇಲ್ಲ ಎಂಬ ಒಂದು ಮಾಹಿತಿಯನ್ನು ಕೂಡ ನಿನ್ನೆ ಸ್ವಾಮೀಜಿ ಅವರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಸುಮಾರು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಭಾಗವಹಿಸಲಿಕ್ಕಿದ್ದಾರೆ ಅಂತ ಹೇಳ್ಬೋದು ನಿಖಿಲ್. ಓಕೆ, ಜೊತೆಗೆ ಇಲ್ಲಿ ಕನಕನ ಕಿಂಡಿಗೆ ಒದಿಸಿರುವಂತಹ ಚಿನ್ನದ ಕವಚ ಅದು ಕೂಡ ಪ್ರಮುಖವಾಗಿರುವಂತಹ ಪಾತ್ರವನ್ನ ವಹಿಸುತ್ತೆ. ನಾವು ಮೊನ್ನೆ ತಾನೇ ನೋಡಿದ್ವಿ. ಸುವರ್ಣ ತೀರ್ಥ ಮಂಟಪವನ್ನು ಕೂಡ ಅನಾವರಣಗೊಳಿಸ್ಲಿಕ್ಕಿದ್ದಾರೆ ಬಹುಶಃ ಮೋದಿ ಅವರು, ಅಲ್ವಾ ಪ್ರಮೋದ್ ಅವರೇ? ಖಂಡಿತ ಏನಂತ ಹೇಳಿದ್ರೆ ಈ ಒಂದು ಮಾಜಿ ಸಚಿವರಾದಂತಹ ಪ್ರಮೋದ್ ಮಧ್ವರಾಜ್ ಈ ಒಂದು ಕನಕನ ಕಿಂಡಿಗೆ ಏನು ಚಿನ್ನದ ಕವಚವನ್ನು ಈಗಾಗಲೇ ನಿರ್ಮಿಸಲು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾಳೆ ಅವರು ಮೋದಿ ಅವರು ಉದ್ಘಾಟನೆ ಮಾಡ್ಲಿಕ್ಕಿದ್ದಾರೆ ಎಂಬ ಒಂದು ಮಾಹಿತಿ ಇದೆ. ಆದ್ರೆ ಸದ್ಯಕ್ಕೆ ಅವರು ಮೊದಲಿಗೆ ಬಂದು ಏನು ಕೃಷ್ಣ ಮಠಕ್ಕೆ ಆವರಣಕ್ಕೆ ಬಂದರೆ ಕನಕನ ಗುಡಿಗೆ ಹೋಗ್ತಾರೆ. ಅಲ್ಲಿಂದ ನೇರವಾಗಿ ಈ ಒಂದು ಕನಕನ ಕಿಂಡಿಯಿಂದ ಕೃಷ್ಣನ ದರ್ಶನವನ್ನು ಮಾಡ್ತಾರೆ. ಅದರ ನಂತರ ಏನು ಮಧ್ವ ಕೆರೆಯಲ್ಲಿ ಅವರು ಹೋಗಿ ಅಲ್ಲಿಂದ ನೇರವಾಗಿ ಕೃಷ್ಣನ ದರ್ಶನವನ್ನು ಮಾಡ್ಲಿಕ್ಕಿದ್ದಾರೆ. ಒಟ್ಟಾರೆ ಈಗ ಕೃಷ್ಣ ಮಠದ ಒಳಗಿರುವಂತಹ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸ್ವಾಮೀಜಿಗಳನ್ನು ಅಷ್ಟಮಠಗಳ ಸ್ವಾಮೀಜಿಗಳನ್ನು ಕೂಡ ಭೇಟಿಯಾಗಿ ಮಾತುಕತೆ ಮಾಡುವಂತಹ ಒಂದು ಸಂದರ್ಭ ಕೂಡ ಇದೆ. ಆದ್ರೆ ಸದ್ಯಕ್ಕೆ ಈಗ ಮೋದಿ ಅವರು ಉಡುಪಿಗೆ ಬರುವುದೇ ಒಂದು ಎಲ್ರಿಗೂ ಸಂತೋಷ ಅಂತ ಹೇಳ್ಬೋದು ನೀವು. ಎಸ್ ಥ್ಯಾಂಕ್ ಯು ಪ್ರಮೋದ್ ಅವರೇ ತಮ್ಮೆಲ್ಲ ಮಾಹಿತಿಗೆ. ಇದು ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್ ಕಟಪಾಡಿ ಅವರು, ಅವರ ಅಪ್ಡೇಟ್ಸ್ಗಳು. ಜೊತೆಗೆ ಸದ್ಯ ತಮ್ಗಳೇ ಗೊತ್ತೇ ಇದೆ, ಮಾಜಿ ಸಚಿವರು ಪ್ರಮೋದ್ ಮಧ್ವರಾಜ್ ಅವರು ಅವರ ಒಂದು ದೇವರಿಗೆ ಕೊಟ್ಟಿರುವಂತಹ ಒಂದು ಕಾಣಿಕೆ, ಅವರ ಸೇವೆ ಬಹುಶಃ ಚಿನ್ನದ ಒಂದು ಕನಕನ ಕಿಂಡಿಗೆ ಮುಚ್ಚಿರುವಂತಹ ಒಂದು ಚಿನ್ನದ ಒಂದು ಆ ರೀತಿ ಇದ್ದಾಗ ಇದನ್ನು ಕೂಡ ಅನಾವರಣಗೊಳಿಸಲಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದೇನೇ ಇರಲಿ, ಕನಕನ ಕಿಂಡಿಗೆ ಒದಿಸಿರುವಂತಹ ಚಿನ್ನದ ಕವಚ ಜೊತೆಗೆ ಸುವರ್ಣತೀರ್ಥ ಮಂಟಪವನ್ನು ಅನಾವರಣಗೊಳಿಸಲಿದ್ದಾರೆ ಅನ್ನುವಂತಹ ಮಾಹಿತಿ, ಜೊತೆಗೆ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಪ್ರಧಾನಿಯವರನ್ನ ಬರಮಾಡಿಕೊಳ್ಳಲಿದ್ದಾರೆ. ಜೊತೆಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರ ಹಾಗೂ ಸುವರ್ಣ ಪಾದುಕೆಯ ದರ್ಶನವನ್ನು ಕೂಡ ಮೋದಿಯವರು ಮಾಡಲಿಕ್ಕಿದ್ದಾರೆ. ಜೊತೆಗೆ ಈ ಬಗ್ಗೆ ಅಧಿಕೃತವಾಗಿ ಪರ್ಯಾಯ ಪುತ್ತಿಗೆ ಮಠಾಧೀಶರಾಗಿರುವಂತಹ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಜೊತೆಗೆ ಅವರು ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ.
ಅವರು ಬರ್ತಾ ಇತ್ತು. ಅದರ ಜೊತೆಗೆ ಕೃಷ್ಣನಿಗೆ ಸುವರ್ಣ ತೀರ್ಥ ಮಂಟಪದ ಸಮರ್ಪಣೆಯನ್ನು ಕೂಡ ಅವರ ಮುಖಾಂತರ ನಾವು ಮಾಡಿಸ್ತಾ ಇದ್ದೇವೆ. ನಾವು ಪೀಠಾರೋಹಣ ಮಾಡಿ 50 ವರ್ಷಗಳು ಸಂದಂತಹ ಈ ಸುವರ್ಣೋತ್ಸವದ ಸ್ಮರಣಿಕೆಯಾಗಿ ಶ್ರೀಕೃಷ್ಣನ ಕಣ್ಣ ಮುಂದೆ ಇರತಕ್ಕಂತಹ ತೀರ್ಥ ಮಂಟಪವನ್ನು ಸುವರ್ಣೀಕರಿಸತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿದ್ದು, ಸುವರ್ಣೋತ್ಸವ ಅದು ಅನ್ವರ್ಥಕವಾಗಬೇಕು, ಕೃಷ್ಣನಿಗೆ ಅದು ಸಮರ್ಪಿತವಾಗಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದ್ದು. ಅದರಂತೆ ಅದರ ಸಮರ್ಪಣೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಮುಖಾಂತರ ಮಾಡಿಸ್ತಾ ಇದ್ದೇವೆ. ಅವರು ಸುಮಾರು 12 ಗಂಟೆಗೆ ಸರಿಯಾಗಿ ಆಗಮಿಸ್ತಾ ಇದ್ದು, ಮೊದಲು ಕನಕದಾಸರಿಗೆ ಪುಷ್ಪಾರ್ಚನೆಯನ್ನು ಮಾಡಿ, ಆಮೇಲೆ ಕನಕಟ್ಟಿಗೆ ನಾವು ಹೊದಿಸಿರ್ತಕ್ಕಂತಹ ಸುವರ್ಣ ಕವಚವನ್ನು ಕೂಡ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಕನಕಟ್ಟಿಯ ಮುಖಾಂತರ ಶ್ರೀಕೃಷ್ಣನ ದರ್ಶನವನ್ನು ಮಾಡಿ ಮತ್ತೆ ಮಹಾದ್ವಾರಕ್ಕೆ ಬಂದು ಪೂರ್ಣ ತುಂಬ ಸ್ವಾಗತದೊಂದಿಗೆ ಮಠ ಸರೋವರದಲ್ಲಿ ತೀರ್ಥಪೋಷಣೆ ಮಾಡಿಕೊಂಡು ಗರ್ಭಗುಡಿಗೆ ಅವರು ಆಗಮಿಸ್ತಾ ಇದ್ದಾರೆ. ಬರುವಾಗ ಶ್ರೀಕೃಷ್ಣನ ಎಲ್ಲ ಆಭರಣಗಳ ದರ್ಶನ, ಸುವರ್ಣ ಪಾಲಕಿಯ ದರ್ಶನವನ್ನು ಮಾಡಿ, ಕೃಷ್ಣನ ದರ್ಶನ ಮಾಡಿದ ಮೇಲೆ ಪ್ರಾಣದೇವರ ದರ್ಶನವನ್ನು ಪಡೆದು ಸುವರ್ಣ ತೀರ್ಥ ಮಂಟಪದ ಸಮರ್ಪಣೆಯನ್ನು ಕೂಡ ಮಾಡಲಿದ್ದಾರೆ. ಆಮೇಲೆ ಅವರಿಗೆ ಶ್ರೀಕೃಷ್ಣನ ಪ್ರಸಾದ ನೀಡಲಿದ್ದು, ಇತರ ಸ್ವಾಮಿಗಳ ಜೊತೆಗೂ ಕೂಡ ಆಶೀರ್ವಾದವನ್ನು ಪಡೆಯಲಿಕ್ಕಿದ್ದಾರೆ. ಇನ್ನು ಈ ಬಗ್ಗೆ ಪರ್ಯಾಯ ಪುತ್ತಿಗೆ ಮಠದ ಮಠಾಧೀಶರಾಗಿರುವಂತಹ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಶ್ಲೋಕಗಳ ಪಾರಾಯಣದ ಬಳಿಕ ಪರ್ಯಾಯ ಪುತ್ತಿಗೆ ಮಠದ ವತಿಯಿಂದ ಮೋದಿ ಅವರಿಗೆ ಗೌರವ ಸಮರ್ಪಣೆ ಕೂಡ ನಡೀಲಿಕ್ಕಿದೆ. ಜೊತೆಗೆ ಮೋದಿ ಅವರು ಈ ಸಂದರ್ಭ ಕೋಟಿ ಗೀತಾ ಲೇಖನ ಯಜ್ಞದ ದೀಕ್ಷೆಯನ್ನು ಕೂಡ ಪಡೆಯಲಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಪೂಜ್ಯ ಸ್ವಾಮೀಜಿಗಳು ನೀಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರ ಹಾಗೂ ಸುವರ್ಣ ಪಾದುಕೆಯ ದರ್ಶನವನ್ನು ಕೂಡ ನಾಳೆ ದಿನ ನರೇಂದ್ರ ಮೋದಿ ಅವರು ಮಾಡಲಿಕ್ಕಿದ್ದಾರೆ. ಇದೆಲ್ಲವೂ ಕೂಡ ನಾಳಿನ ದಿನ ನರೇಂದ್ರ ಮೋದಿ ಅವರು ಉಡುಪಿಗೆ ಆಗಮಿಸಲಿದ್ದಾರೆ. ಆ ಹಿನ್ನೆಲೆ ಬೆಳಿಗ್ಗೆಯಿಂದಲೇ ಉಡುಪಿ ಸಂಪೂರ್ಣವಾಗಿ ಸ್ಟ್ರಿಕ್ಟ್ ಆಗಿ ಭದ್ರತೆಯ ದೃಷ್ಟಿಯಿಂದ ಬಹಳಷ್ಟು ಸ್ಟ್ರಿಕ್ಟ್ ಆಗಿರುವಂಥ ರೂಲ್ಸ್ಗಳನ್ನು ನಾಳೆ ದಿನ ಫಾಲೋ ಮಾಡಬೇಕಾಗುತ್ತೆ. ಜೊತೆಗೆ ರೋಡ್ ಶೋ ಕೂಡ ಇದೆ, ಬಹಿರಂಗ ಸಮಾವೇಶ ಕೂಡ ಅಲ್ಲೇ ಇದೆ, ಸಭಾ ಕಾರ್ಯಕ್ರಮ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಲಕ್ಷಕಂಠ ಗೀತಾ ಪಾರಾಯಣ ಕೂಡ ಮಾಡಲಿಕ್ಕಿದ್ದಾರೆ ನರೇಂದ್ರ ಮೋದಿ ಅವರು. ಈ ಒಂದು ದೀಕ್ಷೆಯನ್ನು ಕೈಗೊಳ್ಳಲಿಕ್ಕಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ ಉಡುಪಿಯಿಂದ. ನಾನು ನಾಳೆ ಬೆಳಿಗ್ಗೆ ಒಂದು ಲೆಕ್ಕದಲ್ಲಿ
PSI Elendo, Shivanand Nawadgi, Shivanand Nawadgi, Dandeli Rural, Ravi Kumar. Mahesh Harvard PS, Ravi Kumar. ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆ ಉಡುಪಿ ಜಿಲ್ಲಾಡಳಿತ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ನವೆಂಬರ್ 28ರಂದು ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆ ಹಲವು ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಉಡುಪಿ ಜಿಲ್ಲಾಡಳಿತ. ಜೊತೆಗೆ ಆದೇಶ ಉಲ್ಲಂಘಿಸಿದವರ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಉಡುಪಿ ಜಿಲ್ಲಾಡಳಿತ ನೀಡಿದೆ. ಆದೇಶ ಉಲ್ಲಂಘಿಸಿದವರ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆ ಜೊತೆಗೆ ಅಗತ್ಯ ಕ್ರಮ ಕೈಗೊಳ್ಳಲು ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಅವರು ಸೂಚನೆಯನ್ನ ನೀಡಿದ್ದಾರೆ. ಹೆಲಿಪ್ಯಾಡ್ ವಠಾರ, ಶ್ರೀಕೃಷ್ಣ ಮಠ ವಠಾರ ಜೊತೆಗೆ ಪ್ರವಾಸಿ ಮಂದಿರ ಸುತ್ತಮುತ್ತ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಲು ಆದೇಶವನ್ನ ನೀಡಲಾಗಿದೆ. ಈಗಾಗಲೇ ಹೇಳಿದಾಗೆ ಹೆಲಿಪ್ಯಾಡ್ ವಠಾರ ಆಗಿರ್ಬೋದು, ಜೊತೆಗೆ ಶ್ರೀಕೃಷ್ಣ ಮಠ ಆಗಿರ್ಬೋದು, ಜೊತೆಗೆ ರೋಡ್ ಶೋ ಹೋಗ್ತಾ ಇರುವಂತಹ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಅದೆಲ್ಲವೂ ಕೂಡ ಬಂದ್ ಮಾಡಬೇಕು ನಾಳಿನ ದಿನ. ಜೊತೆಗೆ ಪ್ರಧಾನಿಯವರು ಸಂಚರಿಸುವಂತಹ ಮಾರ್ಗದ ಇಕ್ಕೆಲೆಗಳ ಅಂಗಡಿ ಮುಂಗಟ್ಟು ಮುಚ್ಚಲು ಸೂಚನೆಯನ್ನು ನೀಡಲಾಗಿದೆ. ಅಂದ್ರೆ ರೋಡ್ ಶೋ ಮಾಡುವಂತಹ ಮಾರ್ಗದ ಇಕ್ಕೆಲೆಗಳಲ್ಲಿರುವಂತಹ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಲು ಆದೇಶವನ್ನು ಹೊರಡಿಸಲಾಗಿದೆ. ಜೊತೆಗೆ ನಾಳಿನ ದಿನ ಡ್ರೋನ್ ಹಾರಾಟವನ್ನ ಕೂಡ ನಿಷೇಧ ಮಾಡಲಾಗಿದೆ. ಇವತ್ತು ಕೂಡ ಇಲ್ಲ, ನಾಳೆ ದಿನವೂ ಕೂಡ ಡ್ರೋನ್ ಹಾರಾಟವನ್ನ ಸಂಪೂರ್ಣವಾಗಿ ನಿಷೇಧವನ್ನ ಮಾಡಲಾಗಿದೆ. ಇದನ್ನ ಗಮನಿಸಬೇಕು ಜನರು, ಯಾಕಂದ್ರೆ
ನಾಳಿನ ದಿನ ಸುಸ್ತಾಗುತ್ತೆ, ನಾವು ರೋಡ್ ಶೋಗೆ ಹೋಗ್ತೀವಿ, ಮೋದಿಯವರನ್ನ ನೋಡ್ಲಿಕ್ಕೆ ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಬ್ಯಾಗ್ಗಳನ್ನ ಅಥವಾ ನೀರಿನ ಬಾಟಲ್ಗಳನ್ನ ತಾವುಗಳು ಇಟ್ಕೊಂಡು ಹೋಗ್ತೀರಿ ಅಂತ ಬಂದಾಗ ಈ ಚಿಪ್ಸ್ಗಳನ್ನ ಅದು ನಿಷೇಧ ಇದೆ. ಬ್ಯಾಗ್ ಆಗಿರ್ಬೋದು, ನೀರಿನ ಬಾಟಲ್ ಆಗಿರ್ಬೋದು, ಧ್ವಜ, ಸ್ಟಿಕ್ಕರ್ಸ್, ಜೊತೆಗೆ ಬಲೂನ್ಗಳು, ಪಟಾಕಿಗಳು, ಜೊತೆಗೆ ಲೂಸ್ ಪಾಲಿಥೀನ್ಗಳನ್ನ ಎಲ್ಲವೂ ಕೂಡ ನಿಷೇಧ ಮಾಡಲಾಗಿದೆ. ನಾಳಿನ ದಿನ ಇದನ್ನ ಗಮನಿಸಬೇಕು. ಒಂದು ವೇಳೆ ನೀರಿನ ವ್ಯವಸ್ಥೆ ಬೇಕಂದ್ರೆ ಅಲ್ಲಿ ನೀರಿನ ವ್ಯವಸ್ಥೆ ಮಾಡ್ತಾರೆ ಬಹುಶಃ. ಸೊ ಹಾಗಿದ್ದಾಗ ನೀರಿನ ಬಾಟಲ್ಗಳನ್ನ ಪ್ರೋಟೋಕಾಲ್ಗಳ ಪ್ರಕಾರ ಕೊಂಡೋಗ್ಲಿಕ್ಕೆ ಇಲ್ವೇ ಇಲ್ಲ ಇಂತಹ ಕಾರ್ಯಕ್ರಮಗಳಲ್ಲಿ. ಸೊ ಹಾಗಿದ್ದಾಗ ಬ್ಯಾಗ್ ಆಗಿರ್ಬೋದು, ಅದು ಕೂಡ ಪ್ರೊಹಿಬಿಟೆಡ್. ಬ್ಯಾಗ್, ನೀರಿನ ಬಾಟಲ್, ಜೊತೆಗೆ ಧ್ವಜ, ಸ್ಟಿಕ್ಕರ್ಸ್, ಬಲೂನ್ಸ್ ಎಲ್ಲವೂ ಕೂಡ ನಿಷೇಧ. ಸೊ ಹಾಗಿದ್ದಾಗ ಇದನ್ನ ಯಾರು ನಾಳೆ ಹೋಗ್ತೀರಿ ನೋಡಿ ಜನರು, ಕಾರ್ಯಕರ್ತರು, ಅಭಿಮಾನಿಗಳು, ರೋಡ್ ಶೋಗೆ ಹೋಗೋರು ಇದನ್ನು ಗಮನಿಸಬೇಕಾಗುತ್ತೆ. ಇದೆಲ್ಲವೂ ಕೂಡ ಬ್ಯಾನ್ ನಾಳಿನ ದಿನ ಅಲ್ಲಿ. ಜೊತೆಗೆ ಈ ಬಗ್ಗೆ ಅಧಿಕೃತವಾಗಿ ಉಡುಪಿ ಜಿಲ್ಲಾಡಳಿತ ಮಾಹಿತಿಯನ್ನ ಕೊಟ್ಟಿದೆ. ತಾವು ಗಮನಿಸಬೇಕಾಗಿರುವಂತಹ ಅಂಶಗಳು ಇದು. ಸೊ ಆ ನಿಟ್ಟಿನಲ್ಲಿ ಉಡುಪಿ ಜಿಲ್ಲಾಡಳಿತ ವೆರಿ ಸ್ಟ್ರಿಕ್ಟ್ ಆಗಿರುವಂತಹ ಮಾರ್ಗಸೂಚಿಗಳನ್ನ ನೀಡಿದೆ. ಬೇಕಾಗಿರುವಂತಹ ಅಂಶ ಉಡುಪಿ ನಗರ ಠಾಣಾ ವ್ಯಾಪ್ತಿಯ ಮಲ್ಪೆ ಠಾಣಾ ವ್ಯಾಪ್ತಿಯ ಮತ್ತು ಮಣಿಪಾಲ ಠಾಣಾ ವ್ಯಾಪ್ತಿಯಲ್ಲಿ, ಉಡುಪಿ, ಮಲ್ಪೆ ಜೊತೆಗೆ ಮಣಿಪಾಲ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ನಾಳಿನ ದಿನ ಅಂದ್ರೆ 28 ತಾರೀಕು ನಾಳಿನ ದಿನ ಒಂದು ಮಟ್ಟಿಗೆ, ಕೇವಲ ಒಂದೇ ಮಟ್ಟಿಗೆ ಗಮನಿಸಬೇಕು, ರಜೆಯನ್ನ ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ಈ ಬಗ್ಗೆ ಉಡುಪಿ ಶಾಸಕರು ಯಶ್ಪಾಲ್ ಸುವರ್ಣ ಅವರು ಮನವಿಯನ್ನ ಮಾಡಿದ್ರು, ರಜೆಯನ್ನ ಕೊಡಬೇಕು ಉಡುಪಿಗೆ ಅನ್ನುವಂತಹ ನಿಟ್ಟಿನಲ್ಲಿ, ಸಂಪೂರ್ಣವಾಗಿ ಮೋದಿಯವರ ಆಗಮನದ ಹಿನ್ನೆಲೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಗಮನಿಸಬೇಕು, ಇದು ಮಣಿಪಾಲ, ಉಡುಪಿ ಜೊತೆಗೆ ಮಲ್ಪೆ ವ್ಯಾಪ್ತಿಯ ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ನಾಳಿನ ದಿನ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಜೊತೆಗೆ ಉಡುಪಿ ಮಲ್ಪೆ ರಸ್ತೆ ಕಾಮಗಾರಿಯು ಕೂಡ ಅಲ್ಲಿ ವೇಗವನ್ನು ಪಡೆದುಕೊಂಡು ಅದು ಕೂಡ ಕಂಪ್ಲೀಟ್ ಆಗಿ ಆಯಿತು. ಬಹಳಷ್ಟು ಅದೇ ಹೇಳ್ತಾ ಇದ್ರು, ಈ ರೀತಿ VIP ಗಳು ಬರಬೇಕು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಬರಬೇಕು, ನಮ್ಮ ರೋಡ್ಗಳು ಸರಿಯಾಗುತ್ತೆ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಬಹಳಷ್ಟು ಸಮಯಗಳಿಂದ ಸಮಸ್ಯೆ ಎದುರಿಸ್ತಾ ಇದ್ದಂಥ ಉಡುಪಿ ಮಲ್ಪೆ ರಸ್ತೆ ಕಾಮಗಾರಿ ಕೂಡ ಸರಿಯಾಯಿತು ಅಂತೂ ಇಂತೂ. ಹಾಗಿದ್ದಾಗ ಉಡುಪಿ ಸಂಪೂರ್ಣವಾಗಿ ಇದೀಗ ಸಿದ್ಧಗೊಂಡಿದೆ. ಯಾಕಂದರೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರನ್ನ ಸ್ವಾಗತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಉಡುಪಿ ಸಂಪೂರ್ಣ ಸಿದ್ಧಗೊಂಡಿದೆ. ಉಡುಪಿಯಲ್ಲಿರುವಂತಹ ಉಡುಪಿ ಮಲ್ಪೆ ರಸ್ತೆ ಕಾಮಗಾರಿಯು ಕೂಡ ಕಂಪ್ಲೀಟ್ ಆಗಿ ಆಯಿತು. ಅದು ಕೂಡ ಉಡುಪಿ ಜನರಲ್ಲಿ ಖುಷಿ ಇದೆ. ಮೋದಿಯವರು ಬರುವುದರ ಜೊತೆಗೆ, ಪ್ರಧಾನಿ ಅವರು ಉಡುಪಿಗೆ ಬರುವುದರ ಜೊತೆಗೆ ನಮ್ಮ ರಸ್ತೆಯು ಕೂಡ ಸರಿಯಾಯಿತು. ಬಹಳಷ್ಟು ಸಮಯಗಳಿಂದ ಒಂದು ನೆನೆಗುದಿಗೆ ಬಿದ್ದಿದ್ದಂತಹ ರಸ್ತೆ ಕಾಮಗಾರಿ ಕೂಡ ಕಂಪ್ಲೀಟ್ ಆಯಿತು ಅನ್ನೋ ಖುಷಿಯಲ್ಲಿ ಉಡುಪಿಯ ಜನರಿದ್ದಾರೆ. ಸೊ ಹಾಗಿದ್ದಾಗ ಇವೆಲ್ಲದರ ನಡುವೆ ಇದು ಉಡುಪಿ DC ಜಿಲ್ಲಾಡಳಿತ ಕೊಟ್ಟಿರುವಂತಹ ಖಡಕ್ ಆಗಿರುವಂತಹ ಒಂದು ಆದೇಶ. ಇವೆಲ್ಲದರ ನಡುವೆ ಉಡುಪಿ SP ಅವರು ಹರ್ರಾಮ್ ಶಂಕರ್ ಅವರು ಕೂಡ ನಾಳಿನ ದಿನ ಮೋದಿಯವರ ಆಗಮನ ಅನ್ನುವಂಥ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಮಾಹಿತಿಯನ್ನ, ಮಾರ್ಗಸೂಚಿಗಳನ್ನ ಹೇಳಿದ್ದಾರೆ. ಏನು ಹೇಳಿದರೆ ನೋಡ್ಕೊಂಬನ್ನಿ. 28ನೇ ತಾರೀಕಿಗೆ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಉಡುಪಿ ಜಿಲ್ಲೆಗೆ ಬರ್ತಿದ್ದಾರೆ. ಅವರು ಸುಮಾರು ಕಾರ್ಯಕ್ರಮಗಳು ಅವರದು ಇವತ್ತು ಉಡುಪಿಯಲ್ಲಿ ಆಯೋಜಿಸಲಾಗಿದೆ. ಸೊ ಅದರ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆಯಿಂದಲೂ ಮತ್ತು ಇತರ ಇಲಾಖೆಗಳಿಂದ ಎಲ್ಲ ರೀತಿಯಲ್ಲಿರುವ ಭದ್ರತಾ ಕ್ರಮಗಳು ಹಾಗೂ ಇತರ ಕ್ರಮಗಳು ಕೈಗೊಳ್ಳಲಾಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. 28ನೇ ತಾರೀಕಿಗೆ ಪ್ರಧಾನಿಯವರ ಕಾರ್ಯಕ್ರಮದಲ್ಲಿ ಹೆಲಿಪ್ಯಾಡಲ್ಲಿ ಲ್ಯಾಂಡ್ ಆದಮೇಲೆ ಅವರು ಒಂದು ರೋಡ್ ಶೋ ಮಾಡ್ತಾರೆ, ಬನ್ನಂಜೆ ಸರ್ಕಲಿಂದ ಕಲ್ಸಂಕ ಸರ್ಕಲ್ವರೆಗೂ. ಆ ರೋಡ್ ಶೋ ಮುಗಿದ ಮೇಲೆ ಅವರು ಶ್ರೀಕೃಷ್ಣ ಮಠದಲ್ಲಿ ದರ್ಶನ ಹಾಗೂ ಗೀತಾ ಮಂದಿರದಲ್ಲಿ ಕಾರ್ಯಕ್ರಮ, ಅದಾದಮೇಲೆ ಅಲ್ಲೇ ಮಠದ ಮುಂದೆನೆ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಸಹ ಆಯೋಜಿಸಲಾಗಿದೆ, ಅದನ್ನು ಅಟೆಂಡ್ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಭದ್ರತಾ ನಿಟ್ಟಿನಲ್ಲಿ ಸುಮಾರು 3,000ಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಬೇರೆ ಬೇರೆ ರ್ಯಾಂಕಲ್ಲಿ ಇರುವಂಥವರನ್ನು ನೇಮಕ ಮಾಡಲಾಗಿದೆ. ಅದರಲ್ಲೂ ಸಹ 10 ಜನ ಅಡಿಷನಲ್ SP ಹಾಗೂ SP ರ್ಯಾಂಕಲ್ಲಿರುವಂಥ ಆಫೀಸರ್ಸ್ದು ನೇಮಕವಾಗಿದೆ. ಅದೇ ರೀತಿ ಈ ಕಾರ್ಯಕ್ರಮದ ಸೇಫ್ಟಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ SPG ಅವರು ಅದಕ್ಕೆ ನೇತೃತ್ವ ವಹಿಸ್ತಾರೆ. SPG ಅವರ ತಂಡ ಆಲ್ರೆಡಿ ಉಡುಪಿಯಲ್ಲಿ ಬಂದು ಅವರದು ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ, ಉಡುಪಿ ಜಿಲ್ಲಾ ಪೊಲೀಸ್ ಹಾಗೂ ನಮ್ಮ ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿಗಳೊಟ್ಟಿಗೆ. ಈ 3,000 ಜನ ಸಿಬ್ಬಂದಿಗಳಲ್ಲಿ ಸುಮಾರು
8ಕ್ಕಿಂತ ಹೆಚ್ಚು ಡಿಸ್ಟ್ರಿಕ್ಟ್ಗಳಿಂದ ಪೊಲೀಸ್ ಸಿಬ್ಬಂದಿಗಳು ಬಂದಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಾವು ಆ್ಯಂಟಿ ಡ್ರೋನ್ ಮೆಷರ್ಸಿಗೆ ಮತ್ತು ಇತರ ಮೆಷರ್ಸಿಗೆ NSG ಮತ್ತು ಇತರ ಏಜೆನ್ಸಿ ನಮ್ಮ ಸೆಂಟರ್ ಫಾರ್ ಕೌಂಟರ್ ಟೆರರಿಸಮ್ CCT ಮತ್ತು ISD ಮತ್ತು ಕರ್ನಾಟಕ ಸ್ಟೇಟಲ್ಲಿರುವಂತಹ ಇತರ ಏಜೆನ್ಸಿಗಳನ್ನು ನಾವು ಇದರಲ್ಲಿ ಬಳಸಿದ್ದೀವಿ. ಸೊ ಎಲ್ಲ ರೀತಿಯಲ್ಲೂ ನಾವು ಕಟ್ಟುನಿಟ್ಟಾಗಿರುವಂಥ ಬಂದೋಬಸ್ತ್ ಮಾಡ್ತಿದ್ದೀವಿ. ಜೊತೆಗೆ ಇದು ಉಡುಪಿ SP ಹರಿರಾಮ್ ಶಂಕರ್ ಅವರ ಮಾಹಿತಿ. ಇವೆಲ್ಲದರ ಜೊತೆಗೆ ಹೆಚ್ಚುವರಿ ಪೊಲೀಸ್ ವ್ಯವಸ್ಥೆಯನ್ನ, ಭದ್ರತಾ ವ್ಯವಸ್ಥೆಯನ್ನ ನಾಳಿನ ದಿನ ಉಡುಪಿಗೆ ಮಾಡಲಾಗಿದೆ. ನಾಟ್ ಓನ್ಲಿ ನಮ್ಮ ರಾಜ್ಯದ ಬಹಳಷ್ಟು ಜಿಲ್ಲೆಗಳಿಂದ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಲಾಗಿದೆ. ನಾಳೆ ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆ ಭದ್ರತಾ ವ್ಯವಸ್ಥೆಗೆ 3,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. 3,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಮಾಡಲಾಗಿದೆ. 10 SP, 27 DYSPಗಳನ್ನ, ಜೊತೆಗೆ 49 ಇನ್ಸ್ಪೆಕ್ಟರ್ಗಳನ್ನ, 127 SIಗಳನ್ನ, ಜೊತೆಗೆ 232 ASI, 1,608 PCಗಳನ್ನ, 39 WPCಗಳನ್ನ, ಜೊತೆಗೆ 48 BDDS ಟೀಮ್ ಅನ್ನ, 6 KSRP, 6 QRT ಟೀಮ್ ಅನ್ನ ನಿಯೋಜನೆ ಮಾಡಲಾಗಿದೆ. ಇವೆಲ್ಲ ಜೊತೆಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ದಾವಣಗೆರೆ, ಮೈಸೂರು, ಬೆಂಗಳೂರು, ಶಿವಮೊಗ್ಗದಿಂದ ಪೊಲೀಸರನ್ನ ನೇಮಿಸಲಾಗಿದ್ದು ರೋಡ್ ಶೋ ಮಾರ್ಗದಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ರೋಡ್ ಶೋ ಮಾರ್ಗದ ಉದ್ದಕ್ಕೂ ಕೂಡ ಪೊಲೀಸರಿಂದ ನಿರಂತರ ತಪಾಸಣೆ ನಡೀಲಿಕ್ಕಿದೆ. ಆ ಹಿನ್ನೆಲೆ ತಾವೆಲ್ಲರೂ ಕೂಡ ಬ್ಯಾಗ್ಗಳನ್ನಾಗಿರ್ಬೋದು ಅಥವಾ ಬಾಟಲ್ಗಳನ್ನಾಗಿರ್ಬೋದು ಇದೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗುವಂಥದ್ದು ನಿಷೇಧ. ಸೊ ಹಾಗಿದ್ದಾಗ ನಗರದ ಎಲ್ಲಾ ಕಡೆ ಬಾಂಬ್ ಸ್ಕ್ವಾಡ್ಗಳಿಂದ ತಪಾಸಣೆ ಮುನ್ನೆಯಿಂದ ನಡೀತಾ ಇದೆ. ದೆಹಲಿಯ ಬಾಂಬ್ ಸ್ಫೋಟದ ಬಳಿಕ ಬಹಳಷ್ಟು ಜಾಗ್ರತೆ ವಹಿಸಬೇಕಾಗಿದೆ, ಅಲರ್ಟ್ನೆಸ್ ಅಲ್ಲಿ ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮುನ್ನೆಯಿಂದಲೇ ನಿರಂತರವಾಗಿ ಎಲ್ಲಾ ಕಡೆಗಳಲ್ಲಿ ಬಾಂಬ್ ಸ್ಕ್ವಾಡ್ಗಳಿಂದ ತಪಾಸಣೆ ನಡೆಸಲಾಗಿದೆ. ಸೊ ಆ ನಿಟ್ಟಿನಲ್ಲಿ ಬಹಳಷ್ಟು 3,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆಯನ್ನ ಉಡುಪಿ ಜಿಲ್ಲೆಯಲ್ಲಿ ಮಾಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಉಡುಪಿ ಭೇಟಿ ಹಿನ್ನೆಲೆ ಈ ಒಂದು ಭದ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ ಇದೆಲ್ಲವೂ ಕೂಡ ಉಡುಪಿಯಲ್ಲಿ ಯಾವ ರೀತಿ ಕೊನೆ ಕ್ಷಣದ ಸಿದ್ಧತೆಗಳು ನಡೀತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಭದ್ರತೆಯ ದೃಷ್ಟಿಯಿಂದ, ಜೊತೆಗೆ ಯಾವ ರೀತಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೊನೆಯ ಕ್ಷಣದ ಭದ್ರತೆಗಳು, ಸಿದ್ಧತೆಗಳು ಎಲ್ಲವೂ ಕೂಡ ನಡೀತಾ ಇದೆ. ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿ ನಾಯಕರು, ಕಾರ್ಯಕರ್ತರು, ಅಭಿಮಾನಿಗಳು, ಮೋದಿಗಳ ಅಭಿಮಾನಿಗಳು ಇವೆಲ್ಲದರ ನಡುವೆ ಇವರೆಲ್ಲರ ಒಂದು ಖುಷಿ, ಸಂತೋಷ, ಯಾಕಂದ್ರೆ ಅವರ ನಾಯಕರನ್ನು ನೋಡಬೇಕು ಅನ್ನೋ ನಿಟ್ಟಿನಲ್ಲಿ. ಇವೆಲ್ಲ ಜೊತೆಗೆ ಆಸ್ತಿಕರ ವಿಚಾರವಾಗಿ ಕೂಡ, ಯಾಕಂದ್ರೆ ನರೇಂದ್ರ ಮೋದಿಯವರು ಅಂದ್ರೆ ದೇಶದ ಪ್ರಧಾನಿಗಳು ಶ್ರೀಕೃಷ್ಣ ಮಠಕ್ಕೆ ಬರ್ತಾ ಇದ್ದಾರೆ, ಆಗಮಿಸ್ತಾ ಇದ್ದಾರೆ, ಜೊತೆಗೆ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನೋದೊಂದು ಆಸ್ತಿಕರಿಗೆ ಒಂದು ಖುಷಿಯ ಸಂಗತಿ, ಒಂದು ಹೆಮ್ಮೆಯ ಸಂಗತಿ. ಆ ನಿಟ್ಟಿನಲ್ಲೂ ಕೂಡ ನಾಳಿನ ಭೇಟಿ ಪ್ರಮುಖವಾಗಿರುವಂತಹ ಪಾತ್ರವನ್ನ ವಹಿಸುತ್ತೆ. ಇವೆಲ್ಲರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಉಡುಪಿ ಅಂತ ಬಂದಾಗ, ಕರಾವಳಿ ಅಂತ ಬಂದಾಗ ಹೇಳಿ ಕೇಳಿ ಭಾರತೀಯ ಜನತಾ ಪಾರ್ಟಿಯ ಒಂದು ಶಕ್ತಿ ಕೇಂದ್ರ, ಪ್ರಯೋಗಶಾಲೆ. ಆ ಹಿನ್ನೆಲೆ ಈಗಾಗಲೇ ಉಡುಪಿ ಮತ್ತೊಂದು ಹಂತದಲ್ಲಿ, ಯಾಕಂದರೆ ಉಡುಪಿಯಲ್ಲಿ 5ಕ್ಕೆ5 ಶಾಸಕರು, ಸಂಸದರು ಎಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿ. ಆ ಹಿನ್ನೆಲೆ ಈಗಾಗಲೇ ಉಡುಪಿಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಕೇಸರಿ ಬಾವುಟಗಳು ಹಾರಾಡ್ತಾ ಇದೆ. ಕೇಸರಿ ಬಾವುಟಗಳು, ಭಗವಧ್ವಜಗಳು ಹಾರಾಡ್ತಾ ಇದೆ. ಜೊತೆಗೆ ಕೇಸರಿ ಬಂಟಿಂಗ್ಸ್ಗಳು, ಶುಭ ಕೋರುವಂತಹ ಬಂಟಿಂಗ್ಸ್ಗಳು ಎಲ್ಲವೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ಜೊತೆಗೆ ಇವೆಲ್ಲದ ಜೊತೆಗೆ ಏನು ಕ್ಲೀನ್ನೆಸ್ ಅಲ್ಲಿ ಈಗಾಗಲೇ ಉಡುಪಿ ನಮ್ಗಳಿಗೆ ಗೊತ್ತಿದೆ, ಪರಿಚಿತವಾಗಿರುವಂತಹ ಹೆಸರು. ಈಗ ಮತ್ತಷ್ಟು ಸುಂದರವಾಗಿ ಉಡುಪಿ ಕಾಣ್ತಾ ಇದೆ. ರಸ್ತೆಗಳು ಕೂಡ ಕಂಪ್ಲೀಟ್ ಆಗಿ ಸರಿಯಾಗಿದೆ. ಉಡುಪಿ ಮಲ್ಪೆ ರಸ್ತೆ ಕಾಮಗಾರಿ ಕೂಡ ಕಂಪ್ಲೀಟ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಉಡುಪಿ ಈಗ ಪರಿಪೂರ್ಣವಾಗಿದೆ ನಾಳೆ ಮೋದಿಯವರ ಆಗಮನಕ್ಕಾಗಿ, ಅಂದ್ರೆ ಪ್ರಧಾನಿಯವರ ಆಗಮನಕ್ಕಾಗಿ. ಸೊ ಆ ನಿಟ್ಟಿನಲ್ಲಿ ನಾಳೆ ದಿನ ಯಾವ ರೀತಿ ಅಲ್ಲಿ ಜನರು ಸೇರ್ಲಿಕ್ಕಿದ್ದಾರೆ, ಜೊತೆಗೆ ಯಾವ ರೀತಿ ಮೋದಿಯವರ ಭಾಷಣ ಕರಾವಳಿ ಭಾಗದ ಜನರ ಮನಸ್ಸಿನಲ್ಲಿ ಉಳಿಲಿಕ್ಕಿದೆ, ಅಥವಾ ಯಾವ ರೀತಿ ಮೋದಿಯವರು ಮತ್ತೆ ಮ್ಯಾಜಿಕ್ ಮಾಡ್ತಾರಾ ಕರಾವಳಿ ಭಾಗದಲ್ಲಿ ಅನ್ನುವಂತಹ ಮಾತುಗಳು. ಇವೆಲ್ಲದರ ಜೊತೆಗೆ ಅದೇನೇ ಇರಲಿ, ಮೋದಿಯವರ ಭೇಟಿ ನಾಳಿನ ದಿನ ಉಡುಪಿ ಮಾತ್ರ ಅಲ್ಲ, ಇಡೀ ಕರಾವಳಿ ರಾಜಕಾರಣದಲ್ಲೂ ಕೂಡ ಬಹಳಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಸೊ ಹಾಗಿದ್ದಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀವಿ. ಸೊ ನಾಳೆ ಬೆಳಿಗ್ಗೆಯಿಂದ 3 ಗಂಟೆಯ ತನಕ ಉಡುಪಿ ಕೃಷ್ಣ ಮಠಕ್ಕೆ ಭಕ್ತರಿಗೆ ನಿಷೇಧ ಇದೆ. ಜೊತೆಗೆ ಹೋಗುವವರು ಆದಷ್ಟು ಬೇಗ ಬೆಳಿಗ್ಗೆನೆ ಅಲ್ಲಿ ಹೋಗಿ ಸೇರಿ ನಿಮ್ಮ ನೆಚ್ಚಿನ ನಾಯಕನನ್ನ
ನೋಡಬಹುದು ಅಂತ ಹೇಳ್ತಾ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.